ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್ ಬ್ಲಾಗ್. ಇವತ್ತು ನಾವು ವಾಯ್ಸ್ ಆಫ್ ಕರಾವಳಿಯ ಜೂನಿಯರ್ ಸೆಕ್ಷನ್ ಅನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ವಿ. ತುಂಬಾನೇ ಖುಷಿ ಆಗ್ತಾ ಇದೆ. ಇನ್ನು ವಾಯ್ಸ್ ಆಫ್ ಕರಾವಳಿಯ ಸೀನಿಯರ್ ಸೆಕ್ಷನ್ ಒಂದು ಅನೌನ್ಸ್ಮೆಂಟ್ ಆಗುತ್ತಿದೆ. ಅದು ಕೂಡ ಶೀಘ್ರದಲ್ಲೇ ಅನೌನ್ಸ್ಮೆಂಟ್ ಇದೆ. 23 ತಾರೀಕಿಗೆ ಇದೇ ಬರುವ 23ಕ್ಕೆ ಸೀನಿಯರ್ ಸೆಕ್ಷನ್ ನ ಅನೌನ್ಸ್ಮೆಂಟ್ ಇದೆ. ಸೊ ಇವತ್ತು ನಾವು ಜೂನಿಯರ್ ಸೆಕ್ಷನ್ ಕಂಪ್ಲೀಟ್ ಆಗಿ ಮುಗಿಸಿ ಆ ಮಕ್ಕಳಿಗೆ ವಿನ್ನರ್ ಹಾಗೂ ರನ್ನರ್ ಅಪ್ ಶ್ವೇತಾ ಹಾಗೂ ದಿಶಾನ್ ಇವರಿಗೆ ಟ್ರೋಫಿ, ಸರ್ಟಿಫಿಕೇಟ್ ಹಾಗೂ ಕ್ಯಾಶ್ ಪ್ರೈಸ್ ನ ವಿತರಿಸಿದ್ವಿ. ಮಕ್ಕಳು ತುಂಬಾನೇ ಖುಷಿಯಾಗಿದ್ದಾರೆ, ಅಷ್ಟೇ ನಾವು ಕೂಡ ಖುಷಿಯಾಗಿದ್ದೀವಿ. ವಾಯ್ಸ್ ಆಫ್ ಕರಾವಳಿಯ ಬಗ್ಗೆ ಮಕ್ಕಳು ತಮ್ಮ ಮನದಾಳದ ಮಾತನ್ನ ಹಂಚಿಕೊಂಡಿದ್ದಾರೆ. ಖಂಡಿತವಾಗ್ಲೂ ಆ ವಿಡಿಯೋನ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ಅವರು ಹೆಮ್ಮೆಯಿಂದ ಟ್ರೋಫಿ ಹಾಗೂ ಸರ್ಟಿಫಿಕೇಟ್ ಅನ್ನು ತಮ್ಮ ಕೈಯಲ್ಲಿ ಹಿಡ್ಕೊಂಡು ತಮ್ಮ ಅನಿಸಿಕೆಗಳನ್ನ ಹೇಳ್ಕೊಂಡಿದ್ದಾರೆ. ಅವರು ಪಟ್ಟಂತಹ ಒಂದು ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ. ಖಂಡಿತವಾಗ್ಲೂ ಆ ವಿಡಿಯೋನ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ಮತ್ತೆ ತಡ ಮಾಡೋದು ನೋಡ್ಕೊಂಡು ಬರೋಣ, ಬನ್ನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಶ್ವೇತಾ ಕುಲಾಲ್. ನಾನು ಇರುವತ್ತೂರಿನಿಂದ ಬಂದಿದ್ದೇನೆ. ನಾನು ವಾಯ್ಸ್ ಆಫ್ ಕರಾವಳಿಯಲ್ಲಿ ಸ್ಪರ್ಧೆಯಾಗಿ ಅದರಲ್ಲಿ ಪ್ರಥಮ ಬಹುಮಾನವನ್ನು ಗಳಿಸಿದ್ದೇನೆ. ಅದರಲ್ಲಿ ನನಗೆ ಸರ್ಟಿಫಿಕೇಟ್, ಮೊಮೆಂಟ್ ಹಾಗೂ ಕ್ಯಾಶ್ ಪ್ರೈಸನ್ನು ಸುಪ್ರೀತಾ ಮ್ಯಾಮ್ ಹಾಗೂ ಅವರ ಫ್ಯಾಮಿಲಿ ನೀಡಿದ್ದಾರೆ. ಇಡೀ ವಾಯ್ಸ್ ಆಫ್ ಕರಾವಳಿ ತಂಡಕ್ಕೆ ನಾನು ಥ್ಯಾಂಕ್ ಯು ಅಂತ ಹೇಳುತ್ತಾ, ಇವರು ನನ್ನ ತಂದೆಯವರು, ಅವರ ಹೆಸರು ನಾಗೇಶ್ ಎಸ್ ಮೂಲ್ಯ ಅಂತ, ಹಾಗೂ ಇವರು ನನ್ನ ತಾಯಿ ಅನಿತಾ ಅಂತ. ನಮಸ್ತೆ. ಈ ಒಂದು ವಾಯ್ಸ್ ಆಫ್ ಕರಾವಳಿಯ ಕಾರ್ಯಕ್ರಮ ನನ್ನ ಮಗಳಿಗೆ ಹಾಡು ಹೇಳುವ ಒಂದು ಅವಕಾಶ ಸಿಕ್ಕಿದೆ. ನಿಮ್ಮ ಈ ಒಂದು ಒಳ್ಳೆಯ ಕಾರ್ಯಕ್ರಮದಿಂದ ಗ್ರಾಮೀಣ ಭಾಗದ ಮಕ್ಕಳಿಗೂ ಅವರ ಪ್ರತಿಭೆಯನ್ನು ಹೊರಹಾಕಲು ಒಂದು ಒಳ್ಳೆಯ ಅವಕಾಶ. ಇಂತಹ ಕಾರ್ಯಕ್ರಮಗಳು ಬಹಳ ಅಚ್ಚುಕಟ್ಟಾಗಿ ಈ ಒಂದು ವಾಯ್ಸ್ ಆಫ್ ಕರಾವಳಿ ಮಾಡಿದೆ. ಇಂತಹ ಕಾರ್ಯಕ್ರಮಗಳನ್ನು ಇನ್ನಷ್ಟು ಮಾಡುವ ಅವಕಾಶ ದೇವರು ನಿಮಗೆ ನೀಡಲಿ ಎಂದು ನಾವು ಹೇಳುತ್ತಾ, ಮತ್ತು ಈ ಬಹುಮಾನವನ್ನು ನಮ್ಮ ಕಾರ್ಕಳಕ್ಕೆ ಬಂದು ಕೊಟ್ಟಿದ್ದಾರೆ. ವಾಯ್ಸ್ ಆಫ್ ಕರಾವಳಿ ಎಲ್ಲ ಟೀಮ್ಗೂ ತುಂಬ ಧನ್ಯವಾದಗಳು. ಇನ್ನಷ್ಟು ಈ ಒಂದು ವಾಯ್ಸ್ ಆಫ್ ಕರಾವಳಿಯ ಕಾರ್ಯಕ್ರಮಗಳು ಉತ್ತರೋತ್ತರವಾಗಿ ಅಭಿವೃದ್ಧಿ ಹೊಂದಲಿ ಎಂದು ಹಾರೈಸುತ್ತಿದ್ದೇನೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದಿಶಾನ್. ನಾನು ವಾಯ್ಸ್ ಆಫ್ ಕರಾವಳಿಯ ಸ್ಪರ್ಧೆಯಾಗಿ ಭಾಗವಹಿಸಿದ್ದೆ. ಇದರಲ್ಲಿ ನಾನು ದ್ವಿತೀಯ ಬಹುಮಾನವನ್ನು ಪಡೆದಿದ್ದೇನೆ. ಇದರಲ್ಲಿ ಈ ಸರ್ಟಿಫಿಕೇಟ್ ಹಾಗೂ ಈ ಮೂಮೆಂಟ್ ಮತ್ತು ಕ್ಯಾಶ್ ಪ್ರೈಸ್ ಸಿಕ್ಕಿದೆ. ಇಲ್ಲಿ ಹಾಡು ಹೇಳಲು ಅವಕಾಶ ಕೊಟ್ಟ ದೀಪಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ವ್ಲಾಗ್ ಇವರಿಗೆ ಹಾರ್ದಿಕ ಅಭಿನಂದನೆಗಳು. ಈ ಒಂದು ದೀಪಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ವ್ಲಾಗ್ ಇವರ ವಾಯ್ಸ್ ಆಫ್ ಕರಾವಳಿಯಲ್ಲಿ ನನ್ನ ಮಗ 2ನೇ ಸ್ಥಾನವನ್ನು ಪಡ್ಕೊಂಡಿದ್ದಾನೆ. ಈ ಒಂದು ಸ್ಪರ್ಧೆಯನ್ನು ಆಯೋಜಿಸಿರುವಂತಹ ಸುಪ್ರೀತಾ ಮೇಡಮ್ ಇವರಿಗೆ ಎಲ್ಲ ಗ್ರಾಮೀಣ ಜನತೆಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ಈ ಹಳ್ಳಿಯ ಮಕ್ಕಳಿಗೆಲ್ಲ ಅವಕಾಶ ಭಾರಿ ಕಡಿಮೆ ಸಿಗುವುದು. ಹಾಗೆ ಅವರ ಒಂದು ಈ ಅವಕಾಶಕ್ಕೆ ವೇದಿಕೆಯನ್ನು ಮಾಡಿಕೊಟ್ಟಂತಹ ಶ್ರೀಮತಿ ಸುಪ್ರೀತಾ ಮೇಡಮ್ ಇವರಿಗೆ ಎಲ್ಲರ ಪರವಾಗಿ ಹಾರ್ದಿಕ ಅಭಿನಂದನೆಗಳು. ಮಕ್ಕಳು ಹಾಗೂ ಪೇರೆಂಟ್ಸ್ನ ಒಪಿನಿಯನ್ ಕೇಳಿ ನನಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ. ನಿಜಕ್ಕೂ ನಾನು ಈ ಸ್ಪರ್ಧೆಯನ್ನು ಮಾಡಿದ್ದು ಸಾರ್ಥಕ ಆಯಿತು ಅಂತ ಅನಿಸ್ತಾ ಇದೆ ನನಗೆ. ನೀವು ಹೇಳಿದ್ರಿ ಗ್ರಾಮೀಣ ಭಾಗದಲ್ಲಿ ಹಳ್ಳಿ ಕಡೆ ಮಕ್ಕಳಿಗೆ ಅವಕಾಶಗಳು ಸಿಗೋದು ಕಡಿಮೆ ಅಂತ. ಖಂಡಿತವಾಗ್ಲೂ ನಿಜ. ಒಂದು ಪ್ರತಿಭೆಗೆ ಅದರದ್ದಾದಂತಹ ವೇದಿಕೆ ಸಿಕ್ಕಿದ್ರೆ ಮಾತ್ರ, ಅವರಿಗೆ ಬೆನ್ನು ತಟ್ಟೋರೊಬ್ಬರು ಸಿಕ್ಕಿದ್ರೆ ಮಾತ್ರ ಅವರ ಒಂದು ಪ್ರತಿಭೆ ಅನಾವರಣಗೊಳ್ಳೋಕೆ ಸಾಧ್ಯವಾಗುತ್ತೆ. ಸೊ ಇವರ ಒಂದು ಪ್ರತಿಭೆಗೆ ನನ್ನ ವೇದಿಕೆ ವಾಯ್ಸ್ ಆಫ್ ಕರಾವಳಿ ದೀಪಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಬ್ಲಾಗ್ ನನ್ನ ಯೂಟ್ಯೂಬ್ ಚಾನೆಲ್ ಮುಖಾಂತರ ನಿಮ್ಮ ಒಂದು ಪ್ರತಿಭೆಗೆ ನನ್ನ ಒಂದು ವೇದಿಕೆ ನಿಮಗೆ ಪ್ಲ್ಯಾಟ್ಫಾರ್ಮ್ ಆಗಿ ಸಿಕ್ಕಿದೆ ಅಂತ ಹೇಳೋಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಖಂಡಿತವಾಗ್ಲೂ ಅದ್ಭುತವಾಗಿ ಹಾಡಿದ್ದೀರಾ ಇಬ್ಬರು ಕೂಡ. ಎಲ್ಲ ಮಕ್ಕಳು ಅಷ್ಟೇ ತುಂಬಾ ಚೆನ್ನಾಗಿ ಹಾಡಿದ್ದೀರಾ. ಅದು ಅಂತೂ ನಾನು ಮೊದಲೇ ಹೇಳಿದ್ದೀನಿ. ಇದರಲ್ಲಿ ಸೋತೋದೆ ಅಂತ ಖಂಡಿತವಾಗ್ಲೂ ಯಾವತ್ತೂ ಗಿವ್ ಅಪ್ ಮಾಡಬೇಡಿ. ನಿಮ್ಮ ಪ್ರಯತ್ನನ ನೀವು ಮಾಡ್ತಾನೆ ಇರಿ. ಖಂಡಿತವಾಗ್ಲೂ ನಿಮಗೆ ಒಂದಲ್ಲ ಒಂದು ದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ.
ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡೋದಕ್ಕೆ ನಿಮಗೆ ಆ ದೇವರು ಅನುಗ್ರಹಿಸಲಿ ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್ ನಿಮಗೆ, ಹಾಗೂ ಥ್ಯಾಂಕ್ ಯು ಮ್ಯಾಮ್ ನಿಮಗೂ ಕೂಡ. ದಿಶಾನ್ ಪೇರೆಂಟ್ಸ್ ಹಾಗೂ ಶ್ವೇತಾ ಪೇರೆಂಟ್ಸ್ ಇವರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಖಂಡಿತವಾಗ್ಲೂ ಬೇಕು. ನನಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನಗೆ ಬೇಕು. ನನ್ನ ಚಾನಲ್ನ ಇನ್ನು ಮುಂದಕ್ಕೆ ಕೂಡ ಒಳ್ಳೆಯ ಹೆಸರನ್ನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮೆಲ್ಲರ ಸಪೋರ್ಟ್ ಕೂಡ ನನಗೆ ಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ಇನ್ನು ಎಲ್ಲರಿಗೂ ಕೂಡ ನಾನು ಹೇಳೋದಷ್ಟೇ, ನಿಮಗೆ ಯಾವುದೇ ವೇದಿಕೆ ಸಿಕ್ಕಿದ್ರು ಕೂಡ, ಯಾವುದೇ ಆಪರ್ಚುನಿಟಿ ಸಿಕ್ಕಿದ್ರು ಕೂಡ ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳ್ಬೇಡಿ. ಎಲ್ಲದರ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಿಕ್ಕಂತಹ ಎಲ್ಲ ವೇದಿಕೆಗಳ ಸದುಪಯೋಗ ಪಡ್ಕೊಳ್ಳಿ. ಖಂಡಿತವಾಗ್ಲೂ ಒಂದಲ್ಲ ಒಂದಿನ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಾಂಪಿಟೇಷನ್ ಮುಗೀತು ಅಂತ ಹೇಳಿ ಇಲ್ಲಿಗೆ ನಿಲ್ಲಿಸ್ಬಿಡೋದಲ್ಲ, ಇನ್ನು ಮುಂದಕ್ಕೆ ಕೂಡ ನಿಮ್ಮ ಪ್ರೀತಿ ವಿಶ್ವಾಸ ನನಗೆ ಬೇಕು ಅಂತ ನಾನು ಕೇಳ್ಕೊತೀನಿ. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತೀನಿ, ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಜೂನಿಯರ್ ಸೆಕ್ಷನ್ ಮುಗೀತು, ಇನ್ನು ಮುಂದಕ್ಕೆ ನಾನು ಸೀನಿಯರ್ ಸೆಕ್ಷನ್ ಕಂಟೆಸ್ಟೆಂಟ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅವರ ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಇದೆ, ಅವರ ಒಪಿನಿಯನ್ ಕೇಳೋದಿದೆ. ಖಂಡಿತವಾಗ್ಲೂ ಆ ಎಲ್ಲ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡೋದಿದೆ. ಸೊ ಯಾರೆಲ್ಲ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ನನ್ನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ, ವಿಡಿಯೋ ಶೇರ್ ಮಾಡ್ಕೊಳ್ಳಿ ನಿಮ್ಮೆಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ. ಸೊ ಇವತ್ತು ಈ ವಿಡಿಯೋ ಏನು ಮಾಡ್ತೀನಿ, ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋನಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.